సొల్మెలు నమ్మకుడ్ల తుడు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಷಷ್ಠಿ ಜಾತ್ರೆ ಚಂಪಾ ಷಷ್ಠಿ ಬ್ರಹ್ಮತೀರ್ಥ ಮಿನದನ. ಕೊಕ್ಕಡ ಕೌಕ್ರಾಡಿ ಗ್ರಾಮದ ಇಲ್ಲೊಂದೆಡ್ದು ದರೋಡೆ ಇಲ್ಲಲ್ ದಕ್ಲೆಗೆ ಪೆಟ್ಟು ಪಾಡ್ದು ಬಂಧನುಡು ದೀದು ಪಣೋಪದ್ಯದ ಒಟ್ಟುಗೂ ದರೋಡೆಕಾರರು ಪದ್ರಾಡ್. ನಮ್ಮಕುಡ್ಲ ವಾಹಿನಿ ದಾನಿಲೆಟ್ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಪ್ರಾಯೋಜನೆಡು ಕಾಪಿ ಕಾಡ್ರೆನ ಬಿತ್ತಲ್ ಕಾಮಿಡಿ ಶೋ ಉದಿಪನ 9 ತಿಂಗಳು ದಿಂಚ ಗ್ರಾಣಪತ್ತಿನಂಚ ಆತಿನ ರಂಗಭೂಮಿಗೂ ನನ್ನಾಂಡಲ ಎಡ್ಡೆ ಅವಡು ವಿಜಯಕುಮಾರ್ ಕೊಡಿಯಲ್ ಬಾಯ್. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ದಾನಿಲೆಟ್ ಬ್ಯಾರಿ ಗ್ರಂಥ ಬೊಕ್ಕ ಸಾಕ್ಷ್ಯಚಿತ್ರ DVD ಬಿಡುಗಡೆ. ವಾರ್ತೆದ ವಿವರ. ತುಳುನಾಡದ ಪುದರ್ಪೋಯಿ ಕಾರ್ಣಿಕದ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಐತಾರ ಚಂಪಾ ಸೃಷ್ಟಿ ವರ್ಷದ ಜಾತ್ರೆ ಗೌಜಿಡು ನಡೆತಡ. ಶನಿವಾರ ರಾತ್ರಿ ಪಂಚಮಿ ತೇರು ಐತಾರ ಕಾಂಡ ಸೃಷ್ಟಿ ತೇರು ಬ್ರಹ್ಮರಥೋತ್ಸವ ಇತ್ತಡ. ಊರು ಪರ ಊರ್ಲೆಡ್ದು ಬತ್ತಿನ ಭಕ್ತರು ಶ್ರೀ ಸುಬ್ರಾಯ ದೇವಿರ್ನ ಇಂಬು ನಟ್ಟೊಂಡಿರ. ಕುಕ್ಕೆ ಸುಬ್ರಹ್ಮಣ್ಯ ತುಳುನಾಡಿದ ಸುಬ್ರಾಯ ಕ್ಷೇತ್ರಡು ಒಂಜಿನೆ ತಾನುಡಾದಿತ್ತದು ತುಳು ಜನಕುಲಿಗ್ ಪರಮ ಪವಿತ್ರ ದೇವಸ್ಥಾನ ಆದುಂಡು. ಒಟ್ಟು 15 ದಿನ ಈ ಕ್ಷೇತ್ರಡು ಷಷ್ಠಿದ ಜಾತ್ರೆ ನಡತೊಂದುಂಡು. ಶನಿವಾರ ರಾತ್ರಿ ಪಂಚಮಿ ತೇರದ ಉಚ್ಚಯ ನಡೆತಂಡು. ಐತಾರ ಚಂಪಾ ಷಷ್ಠಿಗ್ ಬ್ರಹ್ಮರಥೋತ್ಸವ ಅಟ್ಟನೆ ಆದಿತ್ತಂಡು. ಸುಬ್ರಹ್ಮಣ್ಯಡು ವಿಶೇಷ ರೀತಿ ಸಂಪ್ರದಾಯಡು ಬ್ರಹ್ಮರಥ ಕಟ್ಟುವೆರು. ಈ ಕಾರ್ಯನು ಸುಬ್ರಹ್ಮಣ್ಯದ ಮೂಲ ನಿವಾಸಿಲು ಮಲೆ ಕುಡಿಯರು ಮಲ್ಪುವೆರು. ನೈಲಾನ್ ಬಲ್ಲು ಅತ್ತಂಡ ಬೇತೆ ಬಲ್ಲನ್ನು ಗಲಸದು ತೇರು ಕಟ್ಟುವೆರು. ಆಂಡ ಕುಕ್ಕೆ ಸುಬ್ರಹ್ಮಣ್ಯಡು ಈ ರೀತಿ ಕಟ್ಟುವೆರು. ರಿಟಿಕ್ ಆಂಡ ಕುಕ್ಕೆ ಸುಬ್ರಹ್ಮಣ್ಯಡು ಈ ರೀತಿ ಕಟ್ಟುಚೇರು. ಇದಕ್ಕೆ ಕಾಡಿಡ್ದು ನಾಗರ ಬೆತ್ತ ಬೊಕ್ಕ ಬೆದ್ರದ ಅಜತ್ತದು ಕನತದು ಅವೇನೇ ಬಲ್ಲದಂಚ ಕಲಸುವೆರು. ದೇವೇರ್ನ ಪ್ರಸಾದ ಅರಿಬೊಕ್ಕ ಬಾಕಿದ ಸಾಧನಳಿನ ಒಟ್ಟುಗೂ ಬೆತ್ತ ಬೆದರು ಕನೆಯರೆ ಮಲೆ ಕುಡಿಯ ಜನಾಗ ಕಾಡ್ಗಪೋದು ನಳೈನ್ ದಿನ ಅವಲೆ ಇತ್ತದು ಬೆತ್ತ ಬೆದಿರದ ಅಜತ್ತದು ಕನಪೆರು. ಬೆದಿರನ್ನು ಬಲ್ಲದಂಚ ಗಲಸದು ಹಿರಿಯರಿನ ಮಾರ್ಗದರ್ಶನಡು ತೇರು ಕಟ್ಟುವೆರು. ಪಿರಾಕೃತಿಂಚ ಮೂಲ ನಿವಾಸಿಲು ಈ ಕ್ರಮ ಪಾಲನೆ ಮಲ್ತೊಂದು ಬೈದಿರು. ಕೊರೋನಾ ಕೋವಿಡ್ ಸರ್ಕಾರ ಮಾರ್ಗಸೂಚಿದಂಚ ಕಟ್ಟುನಿಟ್ಟಿದ ಕ್ರಮ ಪಾಲನೆ ಮಲ್ತದಿರು. ಊರ್ದಕ್ಲಿಗ್ ಬೊಕ್ಕ ಬ್ರಹ್ಮರಥ ಒಯ್ಪುನಕ್ಲಿಗ್ ಪಾಸ ದೆತೊನೊಡಾಯಿನ ಕಡ್ಡಾಯ ಮಲ್ತದಿತ್ತಿರು. ಸಾರ್ವಜನಿಕರಿಗೆ ನಿಷೇಧ ಇತ್ತಡು. ಗ್ರಾಮ ಪಂಚಾಯತ್ ಓಟುಡ್ದವರ ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಶಾಂತಿ ಬೊಕ್ಕ ಎಡ್ಡೆ ವ್ಯವಸ್ಥೆ ಕಾತುನರೆ ನ್ಯಾಯಗೂ ಸಮ ಓಟು ನಡಪವನದಿಟ್ಟಿಡು ಐಪಿಸಿ ಸೆಕ್ಷನ್ 144 ತಂಚ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ನಿಷೇಧಾಜ್ಞೆ ಪಿದಡ್ಪಾದ್ ಆದೇಶ ಕೊಡ್ತೇರ. ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಐಪಿಸಿ ಸೆಕ್ಷನ್ 144 ದಂಚ ನಿಷೇಧಾಜ್ಞೆ ಪಿದಾಡ್ಪಾದ್ ಆದೇಶ ಕೊಡ್ತಿರು. ಗ್ರಾಮ ಪಂಚಾಯತ್ ಓಟುಡ್ದವರ ಶಾಂತಿ ಬೊಕ್ಕ ಎಡ್ಡ ವ್ಯವಸ್ಥೆ ಕಾತುಂದು ನ್ಯಾಯಗೂ ಸಮ ಓಟು ನಡಪಾಯರೆ ಈ ನಿರ್ಧಾರ ತೆತೊಂದಿರು. ಕುಡ್ಲ ಬೊಕ್ಕ ಬೆದ್ರ ತಾಲೂಕಿದ ಸೋಮವಾರಡು ಅಂಗಾರೆ ಬಯ್ಯ ಮುಟ್ಟ ನಿಷೇಧಾಜ್ಞೆ ಉಪ್ಪುಂಡು ಮತದಾನ ಕೇಂದ್ರಲಿನ 200 ಮೀಟರ್ ಸುತ್ತುಡು ಓಟು ಪಾಡ್ಯರೆ ಬರ್ಪುನಕ್ಲು ಅತ್ತಂದೆ ಬಾಕಿದಕ್ಲು ಐನ ಅತ್ತಂಡ ಹೆಚ್ಚು ಜನ ಓಟು ಸೇರುಣೆನು ನಿಷೇಧ ಮಲ್ತದಿಂಡು. ಕೊಕ್ಕಡ ಕೈತಲ್ದ ಕೌಕ್ರಾಡಿ ಗ್ರಾಮದ ಇಲ್ಲೊಂಜೆಟ್ ಐತಾರ ರಾತ್ರಿ ದರೋಡೆ ನಡೆತದ. ತುಕ್ರಪ್ಪ ಶೆಟ್ಟಿ ಪಂಪರನ ಇಲ್ಲಡು ಪೋಗುದಿನ ದರೋಡೆ ಕೋರೆರು ಇಲ್ಲಲ್ದಕ್ಲಿಗೆ ಪೆಟ್ಟು ಪಾಡ್ದು ಪಣವು ಪದ್ದೆ ಕೊನ್ನುತ್ತೇರ. ಬೆಳ್ತಂಗಡಿ ಪೊಲೀಸರು ತನಿಖೆ ಮಲ್ತಂದುಳ್ಳೆರ.
ಸೌದುಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಗೂ ಪೋಪುನ ಮಾರ್ಗ ಕೈತಲ್ದ ನೂಜು ತುಕ್ರಪ್ಪ ಶೆಟ್ಟಿ ಪನ್ಪುನಾರಿನ ಇಲ್ಲಡೆ ಸುಮಾರು 9 ಜನ ಇತ್ತಿನ ದರೋಡೆಕೋರರಿನ ಗ್ಯಾಂಗ್ ಐತಾರ ನಡು ರಾತ್ರಿ ಹೋಗುದುಂಡು ಇಲ್ಲದ ಯಜಮಾನರು ಬೊಕ್ಕ ಅರೆನ ಬೊಡೆದಿಗು ಪೆಟ್ಟ ಪಾಡ್ದು ಇಲ್ಲದ ಬಂಗಾರ ಪದ್ದಾಯಿ ಬೊಕ್ಕ ಕಾಸು ಪತ್ತೊಂದು ಕಟ್ಟದಿರು ತುಕ್ರಪ್ಪ ಶೆಟ್ರಿನ ಬೊಡೆದಿಗು ಚೂರಿಡು ಕುತ್ತುದಿತ್ತದು ಜೋರದ ಪೆಟ್ಟಾತಂಡು ಅರೆನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿರು ಇಲ್ಲಡು ತುಕ್ರಪ್ಪ ಶೆಟ್ಟಿ ಅರೆನ ಬೊಡೆದಿ ಬೊಕ್ಕ ಈರ್ವೆರು ಎಲ್ಲೆ ಜೋಕುಲು ಇತ್ತದು ಅಕ್ಲಿಗೆ ಮಾತ ವಿಸತ್ತಿ ತೋಜಾದು ಪೋಡಿಪಾದು ಬಂಧನಡು ಕುಲ್ಲದು ದರೋಡೆ ಮಲ್ತಿರು ದರೋಡೆ ಕೋರೆರು ಅಲ್ಪಡ್ದು ಪದ್ರಾಡ ಆಯ್ ಕೂಡ್ಲೆ ತುಕ್ರಪ್ಪ ಶೆಟ್ಟಿ ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಿರು ಪೊಲೀಸರು ತುರ್ತುರು ಇಲ್ಲಡೆ ಬೈದರು ವಿಶ್ವ ಹಿಂದೂ ಪರಿಷತ್ ಕೊಕ್ಕಡ ವಲಯ ಗುರುಕಾರರಾದಿತ್ತಿನ ಚಿತ್ರ ನೂಜಿ ತುಕ್ರಪ್ಪ ಶೆಟ್ಟಿ ಇಲ್ಲಡೆ ದರೋಡೆಕೋರರು ಪೊಗ್ಗುದೇರು ಪನ್ಪುನ ಸುದ್ದಿಕೆಂದು ಭಾರಿ ಜನ ಸೇರ್ತಿರು ದರೋಡೆಕೋರರು ಪದ್ರಾಡ ಆಪುನ ಮಾತಾ ಮಾರಿಕೊಳ್ಳಿಡು ನಾಕಾಬಂದಿ ಪಾಡ್ದು ಪೊಲೀಸರು ತನಿಖೆ ಮಾಡ್ತಿದ್ರು ನಮ್ಮ ಕುಡ್ಲ ವಾಹಿನಿ ತಯಾರು ಮಲ್ಪನ ಭಾರಿ ಮಲ್ಲ ತುಳು ಕಾಮಿಡಿ ಶೋ ಕಾಪಿಕಾಡ್ರಿನ ಕಾಮಿಡಿ ಬಿತ್ತಲ ಐತಾರ ನಮ್ಮ ಕುಡ್ಲ ಸ್ಟುಡಿಯೋಡು ಉದಿಪನಾಡ್ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಯಿನ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಯಜಮಾನರು ಎಂ ಮಹೇಂದ್ರ ಬೊಕ್ಕ ಬಿನ್ನೆರು ತೊಡರ್ಪೊತ್ತಾದು ಕಾರ್ಯಕ್ರಮ ಉದಿಪನ ಮಲ್ತಿರ ನಮ್ಮ ಕುಡ್ಲ ವಾಹಿನಿ ಬಾರಿ ಮಲ್ಲ ತುಳು ಕಾಮಿಡಿ ಶೋ ಕಾಪಿಗಾಡ್ರಿನ ಕಾಮಿಡಿ ಬಿತ್ತಲ್ ತಯಾರು ಮಲ್ತೊಂದಿತ್ತದು ಅವೈತ ಉದಿಪನಗೂ ಐತಾರ ನಮ್ಮ ಕುಡ್ಲ ಸ್ಟುಡಿಯೋಡು ಅಟ್ಟಣೆ ಆದಿತ್ತನ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾದಪ್ಪನ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಯಜಮಾನರು ಎಂ ಮಹೇಂದ್ರ ಬೊಕ್ಕ ಬಿನ್ನೆರು ಕಾರ್ಯಕ್ರಮನ ಉದಿಪನ ಮಲ್ತಿರ ತೆಲಿಕೆದ ಬುಳ್ಳಿ ದೇವದಾಸ್ ಕಾಪಿಕಾಡ್ ಬಿತ್ತಲ್ದ ವಿಶೇಷ ಬಗೆಟ್ಟು ಸುರುತ ಪಾತ್ರ ಪಂಡದು ರೆಕಾರ್ಡಿಂಗ್ ಪೂರ್ತುದ ಕ್ಷಣ ಬೊಕ್ಕ ನಮ್ಮ ಕುಡ್ಲದ ಸಹಕಾರ ಬಗೆಟ್ಟು ವಿವರ ಕೊರಿಯರ ವಿಶೇಷವಾದ ನೆಟ್ಟು ಒಂದು ಎಡ್ಡೆ ಸಂದೇಶ ಬಂದಾಗ ತುಳುನಾಡದ ತುಳು ರಂಗಭೂಮಿದ ತುಳು ಚಿತ್ರರಂಗದ ಕಲಾವಿದರು ಮಾತ ಒಗ್ಗಟ್ಟಾದ ಉಲ್ಲಿರುವ ತೋಜಾವನ ಒಂಜಿ ಭಾವನೆಯ ಮೂಲ ಮಲ್ದ ಎಂಕಲು ಆ ತಂಡ ಈ ತಂಡ ಕೆಲವು ಕಡೆ ಮಾತ ಇಂಡಸ್ಟ್ರಿ ಪೂರ ಗಲಾಟೆ ನಮ್ಮ ಮಾತೆರ್ಲ ಒಂಜೇ ಪನ್ಪಿನ ಭಾವನೆ ಬರಡು ಪನ್ಪಿನ ಉದ್ದೇಶಡು ಈ ಕಾಮಿಡಿ ಬಿತ್ತಲು ಒಂಜೇ ಬಿತ್ತಲ್ದಲ್ಲ ಎಂಕಲು ಉಲ್ಲ ಅಂದು ತೊಚ್ಪಾನೊಂಚಿನ ಒಂಜಿ ಕಾರ್ಯಕ್ರಮ ಕಾಪಿ ಕಾರ್ಡ್ಸ್ ಕಾಮಿಡಿ ಬಿತ್ತಲು ನೆಟ್ಟು ಪ್ರತಿ ತಂಡದ ಪೂರ ಕಲಾವಿದರೆಲ್ಲ ನೆಟ್ಟು ಭಾಗವಹಿಸಿದ್ದಾರೆ ಅವು ವಿಶೇಷ ಪ್ರತಿ ತಂಡದ ಪ್ರತಿಯೊಬ್ಬರನ್ನೆಲ್ಲ ಇದೆ ನಮ್ಮ ಕರ್ಕೇರು ಬರೆ ಬಂತೇರು ಸಂಭಾವನೆ ಕೊಡ್ತೇರು ಅಕ್ಲೆಗೆ ಲೆಪಡಾದು ಬಾರಿ ಪೊರ್ಲುಡು ಅಕ್ಲೇನು ಮೋನೆನು ತೆಲಿಕೆ ಮೋನೆ ಮಲ್ತದ್ದು ಕಡಪಡ್ತೇರು ಅಕ್ಲೆಗೆ ಅಭಿನಯ ಮಲ್ಪೇರ್ನೇ ಮೂಲ ಭಾರಿ ಖುಷಿ ಆತು ಅಂಚ ಕಾಪಿ ಕಾರ್ಡ್ಸ್ ಕಾಮಿಡಿ ಬಿತ್ತಲು ಒಂಜಿ ಸಂಪೂರ್ಣ ಒಂಜಿ ಗಂಟೆ ಬಂದು 45 ಮಿನಿಟ್ಸ್ ನಿರಂತರವಾದ ಒಂದು ನೈಜ ಹಾಸ್ಯಡು ಜನಕ್ಕಲೇನು ತೆಲಿಪಾನ ಒವ್ವೇ ವಲ್ಗ್ಯಾರಿಟಿಜ್ಜಿ ಕುಟುಂಬ ಸಮೇತ ಏರ್ಲ ತೋಲಿ ಅಂಚಿನ ಒಂಜೊಂಜಿ ವಾರಗೂ ಒಂಜೊಂಜಿ ಬೆತೆ ಐಟಮ್ ಪಂಡ ಒಂಜೊಂಜಿ ವಿಷಯನು ಪತೊಂದು నేను తెలిపాರ ఇంకలు ప్రయత్న మల్ద ಎಂ ಮಹೇಂದ್ರ ಉದಿಪನದ ಎಡ್ಡೆ ಪಾತ್ರ ಪಂಡದು ತೆಲಿಪವನ ಪ್ರಯತ್ನ ಭಾರಿ ಎಡ್ಡೆ ವಿಶೇಷವಾಯಿನ ಈ ಕಾರ್ಯಕ್ರಮದ ಒಟ್ಟುಗೂ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಕೈ ಜೋಡ್ಸಾಯಿನವು ಸಂತೋಷ ಅಂತ ಪಂಡೆರ ಈ ಕಾಪಿ ಕಾರ್ಡ್ಸ್ ಕಾಮಿಡಿ ಬಿತ್ತಿಲ್ ನೆತ್ತೊಟ್ಟಿಗೂ ಸಂಜೀವ್ ಶೆಟ್ಟಿ ಪುದರ್ ಅಟ್ಯಾಚ್ಮೆಂಟ್ ಪಂಡ ಅಟ್ಯಾಚ್ ಆಯ್ರೆ ನಮಗೆ ಭಾರಿ ಖುಷಿ ಉಂಡೆ ಆ ವಿಷಯಡು ಬೊಕ್ಕ ಈ ಆಫ್ಟರ್ ಕೊರೋನಾ ಈ ಪೂರ ಮಂಡೆ ಬೆಚ್ಚನೇ ಪಾತೇರು ಬೇರೆದ ವಿಷಯ ಅವಡು ಓಲಾವಡು ಇಲ್ಲಾಡ್ಲ ಮಂಡೆ ಬೆಚ್ಚ ಅಂಗಡಿಲ್ಲ ಮಂಡೆ ಬೆಚ್ಚ ಸೊ ಮಾತೇರಗ್ಲ ಒಂದೊಂಜಿ ಇತ್ತೆ ಅಗತ್ಯ ಉಂಡು ಪಂಡ ಎವ್ರಿಬಡಿ ಹ್ಯಾಸ್ ಟು ರಿಲ್ಯಾಕ್ಸ್ ಆ ಟೈಮ್ ಬೋರ್ಡ್ ಇತ್ತೆ ಸೊ ಅಂಚಾದ ವಿ ಆರ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಮಲ್ಲಬಿನ್ನರಾದ ಪಾಲ್ದೆತ್ತುನ್ನ ತುಳು ನಾಟಕ ಸಿನಿಮಾದ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತಿರ್ದು ಕರಿನ 9 ತಿಂಗಳುಡಿದಿಂಚ ತುಳು ರಂಗಭೂಮಿ ಬೊಕ್ಕ ಕಲಾವಿದರಿಗೂ ಗ್ರಾಣಪತ್ತಿನಂಚ ಆತಂಡ ಈ ಕಾರ್ಯಕ್ರಮದ್ದು ಸರ್ವೇರಿಗಳ ಎಡ್ಡೆ ಆವಡನ್ ಪಂಡಿರ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಪದ ಪಂಡದು ಮ್ಯೂಸಿಕ್ ಮಲ್ತದು ಅಭಿನಯ ಮಲ್ಪನ ಒಂಜಿ ಸಾಮರ್ಥ್ಯ ಎತ್ತಿನ ಏಕೈಕ ವ್ಯಕ್ತಿ ಸಾಮರ್ಥ್ಯ ಮಸ್ತ್ ಜನ ಮಲ್ಪೇರು ಬಟ್ ಅವಿನ ಸಾಮರ್ಥ್ಯನ ಮುಟ್ಟವನಂಚಿನ ಒಂಜಿ ತಾಕತ್ಲ ಬೋಡು ಅವು ನಮ್ಮ ತುಳು ರಂಗಭೂಮಿದ ಒಂಜಿ ಪೆರ್ಮೆ ದೇವದಾಸ್ ಕಾಪಿಕಾಡ್ ಅರ್ನ ಕಾಮಿಡಿ ಬಿತ್ತಲು ರಂಗಭೂಮಿದ ಪೂರ ದಿಗ್ಗಜರನ್ನು ಒಟ್ಟು ಮಲ್ತು ಕೊರ್ಪನಂಚನೆ ಈ ಕಾರ್ಯಕ್ರಮ ತುಳು ರಂಗಭೂಮಿಗೆ ಒಂಜಿ ವರಂಬ ಸಿನಿಮಾ ರಂಗಗಳ ಒಂಜಿ ವರಂಬ ತಿಂಗಳಂಚ ಗ್ರಹಣ ಪತ್ತಿ ಲೆಕ್ಕ ಆತನ ಗ್ರಹಣ ಬುಡ್ದು ಪಾಡ್ ಈ ಕಾರ್ಯಕ್ರಮದ ಮೂಲಕ ಪ್ರತಿ ಇಲ್ಲಡು ಕುಡೋರ ತೆಲಿಕದ ಬರ್ಸ ಬರಡು ಬಂದು ಯಾನು ಕೇನೋನ್ವೆ ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆದ ನಿರ್ದೇಶಕರು ಬೊಕ್ಕ ಕ್ಯಾನ್ಸರ್ ತಜ್ಞರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಕೆಎಸ್ ರಾವ್ ರೋಡ್ದ ಎಸ್ಎಲ್ ಶೇಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ದ ಯಜಮಾನರು ಎಂ ಪ್ರಶಾಂತ್
ಅರುಣಾ ಮಸಾಲ ಸಂಸ್ಥೆದ ಆಡಳಿತ ಪಾಲ್ದಾರರು ಅನಂತೇಶ್ ವಿ ಪ್ರಭು, ಕಾಮತ್ ಕ್ಯಾಟರರ್ಸ್ದ ಆಡಳಿತ ಪಾಲ್ದಾರರು ಸುಧಾಕರ್ ಕಾಮತ್, ನಮ್ಮ ಕುಡ್ಲದ ನಿರ್ದೇಶಕರಾಯಿನ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ ಪಾಲ್ದೆತೊಂಡೆರ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ನೆಲೆಟ್ ಮರಕೊಗೋ ಆವತೋ ಮಹುರ್ವಂ ಬ್ಯಾರಿಜ್ಞ ಗ್ರಂಥ ಬೊಕ್ಕ ಬ್ಯಾರಿ ಹಿರಿಯಜ್ಞ ಲೋಕಲ್ಬು ನೋರಜ್ಞ ಫಲಕ ಸಾಕ್ಷ್ಯಚಿತ್ರ ಡಿವಿಡಿ ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ಹೋಟೆಲ್ ಶ್ರೀನಿವಾಸ ಸಭಾಂಗಣಡು ನಡೆತಡ. ಹರಿಕಳ ಹಾಜಬ್ಬ ಬೊಕ್ಕ ಹರಿಕೃಷ್ಣ ಪುನರೂರು ಬಿಡುಗಡೆ ಮಲ್ತಿರ. ಕುಡ್ಲದ ಹೋಟೆಲ್ ಶ್ರೀನಿವಾಸ್ ಸಭಾಂಗಣಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಟ್ಟನೆ ಮಲ್ತಿನ ಲೇಸಿಡು ಮರಕುಗು ಆವತ್ತೋ ಮುರ್ಹೋಮ್ ಬ್ಯಾರಿಂಗ ಮದಪಂದನ ಕರಿದು ಪೋಯಿನ ಬ್ಯಾರಿ ಸಾಧಕರು ಪನ್ಪನ ಗ್ರಂಥ ಬೊಕ್ಕ ಬ್ಯಾರಿ ಹಿರಿಯಂಗಲು ಕಲ್ಬೋ ನೊರೊಂಜ ಫಲಕ ಬ್ಯಾರಿ ಹಿರಿಯರನ ಮನಸ್ಸು ದುಲಾಯ್ದ ಪಾತೆರ ಪನ್ಪುನ ಸಾಕ್ಷ್ಯ ಚಿತ್ರ ಡಿವಿಡಿ ಬಿಡುಗಡೆ ಅಂಡು. ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಹರೇಕಳ ಹಾಜಬ್ಬೆರು ಗ್ರಂಥ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬಯಕಿರು. ಗಣ್ಯಮಾರೆ ನಾನು ಓರುತ್ತೂ ಇಲ್ಲಾಂತ ಸಾಧನೆ ಇಂದಿಗೆ ಅಂಗತಂದಾಲು ಕುഞ്ഞാಜಾರು ಇಂಗಂತೆ ಬೇರೆ ಬೇರೆ ಮೈಕಾತೆ ಬೇರೆ ಬೇರೆ ಮೊದಲಾಳಿ ಸಾಯ್ತಾನೆ ಇದ್ರು ಕೂಡ ನಕ್ಕು ಸಹ ಇಂದಿಗೆ ನಿಂಗಳ ಎದುರು ನಂಗಳೆ ಈ ಗೌರವಾನ್ವಿತ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ನಂಡೆ ಎಂದೂ ಇಲ್ಲಾಂತೆ ಓರುತ್ತೂ ಬೆಳಿಲ್ಲಾಂತೆ ಹಬ್ಬ ಉಮ್ಮಡಿ ಮೋಂಡೆ ಓರು ಪಿರ್ಸತ್ತಿ ಗಂತಾರ ಮುಚ್ಚಿದಂತ ದೇವಸ್ಥದ ನಾನು ನಂದಿ ಚೊಲ್ಲ ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಕಾರ್ಯಕ್ರಮ ಪಾತಿರ್ದು ಬ್ಯಾರಿ ಸಮುದಾಯಡು ಬೇತಿ ಬೇತಿ ಕ್ಷೇತ್ರಡು ಸಾಧನೆ ಮಲ್ತನ ಪಾಕ ಜನ ಸಾಧಿಕೆರು ಉಳ್ಳಿರು ಅವೆಟ್ಟು ಸುರೂಕು 123 ಜನಕ್ಲೇನು ಪೊಲಬು ಮಲ್ತು ಕೊಡ್ತಿರು ಕರಿದು ಪೋಯಿನಕ್ಲಿನ ಸಾಧನೆನು ನನ್ನದ ಅಲ್ಮುಗು ಪೊಲಬು ಮಲ್ತು ಕೊರೊಂಡ ಇತಿಹಾಸದ ದಾಖಲೀಕರಣ ಮಲ್ತನಂಚ ಆಪುಣಂದು ಪಂಡೆರು. ಇವತ್ತು ನಾವು ಒಂದು ಒಳ್ಳೆಯ ಕೆಲಸ ಇವತ್ತು ತಾವೆಲ್ಲ ಎಷ್ಟು ಮಂದಿ ಭಾಗವಹಿಸಿದ್ದೀರಿ. ಇವತ್ತು ಪ್ರಾಯಶಃ ನಾವು ಕೊರೋನಾದ ಬಾಧೆ ಇರಲಿ, ಕೊರೋನಾ ಸಮಸ್ಯೆಗಳಿರಲಿ, ಅದು ನಿಧಾನಕ್ಕೆ ನಮ್ಮ ಜನಜೀವನ ಅದು ನಿಧಾನ ಗತಿಯಲ್ಲಿ ಅದು ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ನಾವು ಆ ಎಚ್ಚರಿಕೆಯನ್ನು ವಹಿಸೋಣ. ಅವರು ಎಲ್ಲರೂ ಹೇಳಿದ ಹಾಗೆ ನಾನು ಮಾಸ್ಕ್ ಇಲ್ಲಿದೆ, ನಾನು ಮಾತಾಡ್ಕೊಳ್ತೇನೆ. ಆ ನಂತರ ಡಿಸ್ಟೆನ್ಸ್ ಒಮ್ಮೊಮ್ಮೆ ಯಾರಿಂದ ಮುಂಜಾಗ್ರತೆಯನ್ನು ವಹಿಸೋಣ. ಯಾಕಂದ್ರೆ ಸಮಾಜದ ಬಹುರೂಪದಲ್ಲಿ ನಾವು ವಾಸವಾಗಿರೋದ್ರಿಂದ ಇಂತಹ ಎಚ್ಚರಿಕೆ ನಮಗೆ ಬೇಕಾಗ್ತದೆ. ಆದ್ಮೇಲೆ ಒಂದು ಒಳ್ಳೆಯ ಕೆಲಸ ತಾವೆಲ್ಲ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇನ್ನು ಮುಂದೆ ಕೂಡ ಅಕಾಡೆಮಿಯ ಯಾವುದೇ ಕೆಲಸಗಳಿರಲಿ ನಾವು ಅದನ್ನು ಖಂಡಿತವಾಗಿ ರಹೀಂ ಅವರ ಜೊತೆಗಿದ್ದೇವೆ ಮತ್ತು ಅವರ ತಂಡದ ಎಲ್ಲರನ್ನು ಜೊತೆಗಿದ್ದೇವೆ ಅಂತ ಹೇಳ್ತಾ ತಮಗೆ ಮತ್ತಷ್ಟು ಶಕ್ತಿ ನಾವು ನಂಬಿಕೊಂಡು ಬಂದ ದೇವರು ನೀಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ರಹೀಂ ಉಚ್ಚಲ್ ಗುರುಕಾರ್ಮೆ ವಹಿಸಿದ ಪಾತಿರ್ದು ಬ್ಯಾರಿ ಭವನ ಕಟ್ಟೆರೆ ಪೆರ್ಮನ್ನೂರು ಗ್ರಾಮದ ತೊಕ್ಕೊಟ್ಟು ಕೈತಲು 25 ಸೆನ್ಸ್ ಜಾಗೆ ತೆಗೆದು 2021 ಜನವರಿ 1 ಕಾಂಡೆ 10 ಗಂಟೆಗೆ ಬ್ಯಾರಿ ಭವನ ಕಟ್ಟೆರೆ ಪಂಚಾಂಗ ಪಾಡುವ ಸರ್ಕಾರ 6 ಕೋಟಿ ರೂಪಾಯಿ ಮಂಜೂರು ಮಲ್ತದು ಅವೆಟ್ಟು 3 ಕೋಟಿ ಬಿಡುಗಡೆ ಮಲ್ತದನೆಂದು ಪಂಡೇರು. ತುಳುಗು ಲಿಪಿಯುಂಡು ಚೆಲ್ಲುತ್ತಾಗ ಚೆಂದಾರು അങ്ങനെ ഓരോരോ ആളുമാരങ്ങളെ ചെല്ലുമ്പോൾ ನಂಗೆ ತುಲ್ಲಿರ ಡ್ಯಾನ್ಸ್ ಹಾಕಿರ ನಂಗೆ ನೃತ್ಯ ಹಾಕಿರ ನಂಗೆ 1000 ವರ್ಷ ನಂಗೆ ಚೆನ್ನಿಂಗಿಲ್ಲ ಆಂದೋಲನ ಹಾಕಿರ ಸಮ್ಮೇಳನ ಹಾಕಿರ ಚೆನ್ನಿಂಗ್ ಆವುಲ್ಲ ಅಪ್ಪ ನಂಗೆ ಲಿಪಿ ಚೆಲ್ಲರದು ಒಂದು ಉಂಡುಂಟಾಗಿಲ್ಲ. ಆ ಭಾಷೆಗೆ ಒಂದು ಶ್ರೀಮಂತಿಕೆ ಬಂಟು ಚೆಲ್ಲರಂಗಂತ ಉದ್ದೇಶದಲ್ಲಿ ನಂಗೆ ಅದರ ಎಲ್ಲ ನಿಯಮಾನುಸಾರ 10 ಅನಂತವೇ ಹಲವಾರು ನಂಗೆ எடுத்துட்டு ಆ ಲಾಕ್ ಡೌನ್ ಒಂದು ಜಾವನ್ ಬೋಲ್ ಹಾಕಿದ್ದು ಒಂದು ಲಿಪಿ ಕಂಡುಪಿಡಿಸಿತ್ತು. ಈ ಲಿಪಿರ ಬಲವಂತವಾದ ಹೇಳಿಕೆ ಹಾಕಿಟ್ಲ ಲಿಪಿಲಿ ನಿಗ ನಾಲ್ಕು ಎಲ್ದೋರು ನಂಗೆ ಚೆಂತಿಲ್ಲ 10 ವರ್ಷ ಇತ್ತಿಕ್ಕು 20 ವರ್ಷ ಇತ್ತು 100 ವರ್ಷ ಕಲಿಯ ಪಿನ್ನಾಯಂಗಲು ಅದು ಉಪಯೋಗಕ್ಕೆ ಬರ್ತ ಚೆಲ್ಲರ ಉದ್ದೇಶ. ಕರ್ನಾಟಕದ ಬ್ಯಾರಿ ಅಕಾಡೆಮಿ ಇದು ಕನ್ನಡ ಸಂಸ್ಕೃತಿ ಇಲಾಖೆ ಅಧೀನದಲ್ಲೂ ತುಳುನಾಡು ಡೋರ್ಮೇಲ ಆಯ್ತಾರ ಸುಬ್ರಹ್ಮಣ್ಯ ದೇವೇರ್ನ ವಿಶೇಷ ಆರಾಧನೆ ಷಷ್ಠಿ ಉಚ್ಚಯ ನಡೆತಂಡ. ಒಡಿಪುದ ಆದಿದೇವೇರು ಆದಿಪ್ಪುನ ಅನಂತೇಶ್ವರಗ್ ಪರಿವಾರವಾದ 4 ಮುಖ್ಯ ಸುಬ್ರಹ್ಮಣ್ಯ ಕ್ಷೇತ್ರಲುಂಡು. ತಾಂಗೋಡು, ಮಾಂಗೋಡು, ಆರಿತೋಡು, ಮುಚ್ಲುಗೋಡು ಇಂಚ ಮಾತಾ ಸುಬ್ರಹ್ಮಣ್ಯ ದೇವೇರ್ನ ಕ್ಷೇತ್ರೊಡ್ಲ ಷಷ್ಠಿ ಉಚ್ಚಯ ಸಂಭ್ರಮಡು ನಡೆತಂಡ. ಶಿವ ಪಾರ್ವತಿಯರ ನಾಮಗೆ ನಾಗಾರಾಧನೆಗೆ ಸಂಬಂಧ ಒಪ್ಪುನ ಸುಬ್ರಹ್ಮಣ್ಯ ದೇವರಿನ ತುಳುನಾಡಿಡು ಸಂತಾನಗೂ ಸಂಬಂಧ ದೇವರಿಂದ ಸುಬ್ರಾಯ ಪನ್ಪುನ ಮೂಲ ಪುದರ್ದ ಒಟ್ಟುಗೂ ಆರಾಧನೆ ಮಲ್ತೊಂದು ಬೈದಿರು ಐತರ ಸುಬ್ರಾಯ ದೇವರಿಗೆ ಷಷ್ಠಿದ ಗೌಜೆ ತೇರ್ದ ಮನದನ ಬಲಿ ಉಚ್ಚಯ ಇಂಚ ಬೇತೆ ಬೇತೆ ಸೇವೆಲು ನಡೆತಂಡು. ನಾಗ ಬನಕ್ಲುಡ್ಲ ತನ್ನ ತಂಬಿಲ ಆಶ್ಲೇಷ ಬಲಿ ಹಾಲಿಟ್ಟು ಸೇವೆ ನಡಪಾದಿರು. ಒಡಿಪುದ ಆದಿದೇವರು ಶ್ರೀ ಅನಂತೇಶ್ವರಗ್ ಸಂಬಂಧಪಟ್ಟನ 4 ಮುಖ್ಯ ಸುಬ್ರಹ್ಮಣ್ಯ ಕ್ಷೇತ್ರಗಳು ಇತ್ತದು. ತಾಂಗುಡು, ಮಾಂಗುಡು, ಅರಿತುದು ಬೊಕ್ಕ ಮುಚ್ಲು ಕೋಡುಡು ವಿಶೇಷ ಆರಾಧನೆ ಅಟ್ಟನ ಆದಿತ್ತದು. ಹಲವಾರು ವರ್ಷಗಳಿಂದ ಬರ್ತಾ ಇದ್ದೀನಿ. 30 ವರ್ಷ ಆಯಿತು, 35 ವರ್ಷ ಆಯಿತು.
ನನ್ನ ಮದುವೆ ಸೆಟ್ಲ್ ಆದಿದ್ದೆ ಈ ದೇವಸ್ಥಾನದಲ್ಲಿ. ಸಗರಿ ಗೋಪಾಲಕೃಷ್ಣ ಸ್ವಾಮಿಗಳು ನಮ್ಮ ಗುರುಗಳು. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲವನ್ನು ನಾವು ನೋಡಿದ್ದೇವೆ. ನಾನು ಒಬ್ಬಳು ಶಿಕ್ಷಕಿಯಾಗಿ ಸರ್ಕಾರಿ ಉದ್ಯೋಗಿಯಾಗಿ ರಿಟೈರ್ಡ್ ಆಗಿದ್ದೇನೆ. ನನ್ನ ಎಲ್ಲ ಅಭಿವೃದ್ಧಿಗೂ ನಮ್ಮ ಗುರುಗಳು, ನಮ್ಮ ದೇವರು ನನಗೆ ಆಶೀರ್ವಾದ ಇದೆ. ನಾಗ ದರ್ಶನದಾರು ಸಗ್ರಿ ಗೋಪಾಲಕೃಷ್ಣ ಸಾಮುಗೇರು ನಾಗಾರಾಧನೆ ಷಷ್ಠಿ ಉಚ್ಚಯದ ಬಗೆಟ್ಟು ತೆರಿಪಾದು ನಮ್ಮ ಕುಡ್ಲದೊಟ್ಟುಗೋ ಪಾತಿರುತ್ತಿರು. ಸುಬ್ರಹ್ಮಣ್ಯ ಮತ್ತು ಸ್ಕಂದನಿಗೆ ಒಟ್ಟಿಗೆ ಆರಾಧನೆ ಆಗ್ತಾಯಿದೆ. ಸ್ಕಂದನಿಗೆ ಷಣ್ಮುಖ ಅಂತ ಹೇಳಿ 6 ಮುಖ, ಆದರೆ ಹೃದಯ ಒಂದೇ. ಈಗ ಮನುಷ್ಯರಲ್ಲೂ ಅಷ್ಟೇ. ಈಗ ನಮಗೇನಾಗುತ್ತೆ ಕೇಳಿದ್ರೆ 6 ಭಾವನೆಗಳು, 1 ಮುಖ 6 ಭಾವನೆಗಳು ಬರ್ತದೆ. ಅದಕ್ಕಾಗಿ ಸ್ಕಂದನಲ್ಲಿ ಸೂಚನೆಯನ್ನು ಕೇಳಿದ್ರೆ ಯಾವುದಿದ್ರೂ ಸಹ ಎಲ್ಲರೂ ಒಂದೇ ರೀತಿಯಾಗಿರಬೇಕು ಅಂತೇಳಿ ಅವನಿಂದ ನಮಗೆ ಬೇಕಾದ ರೀತಿಯ ಹಲವು ರೀತಿಯ ಸಾರಗಳು ಸಿಕ್ಕಿದ ಸ್ಥಳ. ಇಲ್ಲಿ ವಿಶೇಷವಾಗಿ ನಿನ್ನೆ ದಿವಸದಲ್ಲಿ ವಾಸ್ತು ಪೂಜೆ, ವಾಸ್ತುಹೋಮ, ರಾಕ್ಷೋಗ್ನ ರಂಗಪೂಜೆ, ವಿಶೇಷ ಆಶ್ಲೇಷ ಬಲಿದಾನಾದಿಗಳು ನಿನ್ನೆ ನಡೆದು ಇವತ್ತು ಪ್ರಾತಃ ಕಾಲದಲ್ಲಿ ದೇವರಿಗೆ ಬೇಕಾದ ಕಲಶಾಭಿಷೇಕ, ವಿಶೇಷವಾಗಿ ಅಲ್ಲಿ ಚಂಡಿಕಾಯಾಗ, ಗಣಯಾಗ, ಅದೇ ಪ್ರಕಾರ ದೇವರಿಗೆ ಕುಂಭಾಭಿಷೇಕ, ಆ ವಿಶೇಷ ಪ್ರಸನ್ನ ಮಹಾಪೂಜಾ ನಡೆದು ರಾತ್ರಿ ಮಧ್ಯಾಹ್ನ ಕಾಲದಲ್ಲಿ ಬೇಕಾದ ಅನ್ನದಾನಾದಿಗಳು ನಡೆದು ರಾತ್ರಿ ವಿಶೇಷವಾಗಿ ಅನಂತ ಪರಂಪರೆಯಿಂದ ನಡ್ಕೊಂಡು ಬರತಕ್ಕಂತಹ ನಾಗಮಂಡಲ ಸೇವೆ ವಿಶೇಷ ರೂಪದಲ್ಲಿ ನಡೆಯುವಂಥ ಇವತ್ತು ದಿವಸ. ಷಷ್ಠಿದ ದಿನ ನಾಗಾರಾಧನೆ ಮಲ್ಪನೆಡ್ದು ನಾಗ ಸಂಬಂಧ ಒವ್ವೇ ದೋಷುಳಿಗೂ ಪರಿಹಾರ ತಿಕ್ಕೊಂಡು ಪನ್ಪಿನ ನಂಬಿಕೆ ಉಪನಿಡಿದ ಅವರ ಊರು ಪರ ಊರುಲೆಡು ಉಪ್ಪುನ ತುಳು ಜನ ಮಾತಾ ಸುಬ್ರಯ್ಯ ದೇವರನ ಕ್ಷೇತ್ರಗಳಿಗೂ ಹೋದು ಸೇವಿ ಸಂದಾದು ಎಂಬು ನಟ್ಟುಂಡಿರು. ಸುಗ್ರಿ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ನಾಗದೇವರನ ತನು ತಂಬಿಲ ಮಾ ಪೂಜೆ ಚಂಡಿಕಾ ಹೋಮ ನಡಪಾಯಿರು. ಕುಕ್ಕೆ ಸುಬ್ರಹ್ಮಣ್ಯ ಬಳ್ಳಂಜ ಕೊಡುಪು ಪಾವಂಜೆ ಮಂಜೇಶ್ವರ ಸೂಡ ವರ್ಕಡಿ ಕುಮಾರಮಂಗಲ ಬೇಳ ಕಾಟುಕುಕ್ಕೆ ಇಂಚ ಸುಬ್ರಯ್ಯ ದೇವರನ ಕ್ಷೇತ್ರಲಿಡು ಷಷ್ಠಿ ಉಚ್ಚಯ ಭಾರಿ ಸಂಭ್ರಮಡು ಅಟ್ಟನೆ ಆದಿತ್ತರು. ಒಡಿಪು ಜಿಲ್ಲೆ ಅಲೆಯೂರು ಗ್ರಾಮದ ದೊಡ್ಡಮನೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿನ ಮೂಲ ಇಲ್ಲ ಆದಿತ್ತದು ಇಲ್ಲಡ ನಡತಿನ ವಿಶೇಷ ಪೂಜೆಡು ಆರ್ಪಾಲ್ದೆ ತೊಂಡೆರ ಷಷ್ಠಿದಲ್ಲಿ ಕೊಡು ವರ್ಷಲ ನಾಗಗ ವಿಶೇಷ ಪೂಜೆ ಕರಿಪುವೆರ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿನ ಒಡಿಪು ಜಿಲ್ಲೆ ಅಲೆವೂರದ ದೊಡ್ಡ ಮನೆ ಮೂಲದ ಇಲ್ಲಡು ವರ್ಷಲ ಷಷ್ಠಿದ ದಿನ ನಾಗದೇವರಿಗೂ ಇಸೇಸ ಪೂಜೆ ಮಲ್ಪುವಿರು. ಅಂಚನೆ ಐತಾರ ಇಸೇಸ ಪೂಜೆ ಅಟ್ಟನೆ ಆದಿತ್ತದು ರಕ್ಷಿತ್ ಶೆಟ್ಟಿ ಬತ್ತದಿತ್ತಿರು ಕುಟುಂಬದ ಒಟ್ಟುಗೂ 6 ಪಾಲ್ದೆ ತೊಂಡಿರು. ನಾಗಬನ್ನತ ಕೈತಲ್ಲ ನೆಲಟ್ಟು ಕೊಲ್ಲುದು ಷಷ್ಠಿದ ಇಸೇಸ ವಣಸು ಒಣ್ಪುನ ಕ್ರಮ ಉಂಡು. ರಕ್ಷಿತ್ ಶೆಟ್ಟಿಲ ಕುಟುಂಬದ ಒಟ್ಟುಗೂ ನೆಲಟ್ಟು ಕೊಲ್ಲುದು ಉಂಡಿರು. ಚಾರ್ಲಿ 777 ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಾಕಿತ್ತದು ಪುರ್ಸೊತ್ತು ಇಜ್ಜಿಂಡಲ ರಕ್ಷಿತ್ ಶೆಟ್ಟಿ ಕುಟುಂಬದ ಕಾರ್ಯಕ್ರಮಟು ಪಾಲ್ದೆ ತೊಂಡಿರು. ರಾಜ್ಯ ಪಿರವರಿದಿನ ವರ್ಗುಲಿನ ಆಯೋಗದ ನಿರ್ದೇಶಕರಾಯನ ಕೆಟಿ ಸುವರ್ಣರಿಗೂ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕುಡ್ಲದ ನಿಲಿಟ್ಟು ಮೆಚ್ಚುಗೆ ತೆರಿಪಾದ ತಮ್ಮನದ ಮರ್ಯಾದೆ ಮಲ್ತೆರ. ಎಂ ಗಣೇಶ್ ಶೆಟ್ಟಿ ನಾರಾಯಣ ಪಿಎಂ ಇಂಚ ಅಸೋಸಿಯೇಷನ್ ಪದಾಧಿಕಾರಿಗಳು ಪಾಲ್ಗೊಂಡಿರ. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ದ ನಿಲಿಟ್ಟು ಕೆಟಿ ಸುವರ್ಣ ಉಳ್ಳಾಲ ಮೇರೆಗೆ ಮೆಚ್ಚುಗೆ ಬುಕ್ಕ ತಮ್ಮನದ ಮರ್ಯಾದೆ ಕಾರ್ಯಕ್ರಮವನ್ನು ಸೋಮವಾರ ಕುಡ್ಲದ ಹೋಟೆಲ್ ದೀಪಾ ಕಂಫರ್ಟ್ಸ್ ಅಟ್ಟಣೆ ಮಲ್ತದಿತ್ತೆರ. ಕುಡ್ಲಾ ತಾಲೂಕು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದ ಗುರ್ಕಾರ್ಯರಾದಿತ್ತಿನ ಕೆಟಿ ಸುವರ್ಣೇರ ಕರ್ನಾಟಕ ರಾಜ್ಯ ಪಿರವರಿಜಿನ ವರ್ಗುಲಿನ ಆಯೋಗದ ನಿರ್ದೇಶಕರಾಯಿ ನೀಡಿದವರ ಅರೆಗ ಮೆಚ್ಚುಗೆ ಸಂದಾದ ನಡತಿನ ಕಾರ್ಯಕ್ರಮಟ್ಟು ಸಂಘದ ಜಿಲ್ಲಾ ಗುರ್ಕಾರ್ಯರು ಎಂ ಗಣೇಶ್ ಶೆಟ್ಟಿ ಪಾತಿರ್ದು ಕೆಟಿ ಸುವರ್ಣೇರು ಮಾತಾ ಕ್ಷೇತ್ರಡ್ಲ ಎಡ್ಡೆಪುದರುಡಲ್ಲಿರ ಎಂಗ್ಲನ ಸಮಸ್ಯೆ ಪಂಡನರೆ ಯೋಗ್ಯ ವ್ಯಕ್ತಿಯಿಂದ ಪಂಡಿರ. ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೋಸ್ಕರ ನಮ್ಮ ಹತ್ರ ಇದು ಇರುವುದು ಸದಸ್ಯ ಮಾಡಿದ್ದಾರೆ. ಹಾಗೆ ನಾವು ಯಾವ ಸರ ನಮ್ಮಷ್ಟು ಸಮಸ್ಯೆ ಫೀಲ್ಡ್ನಲ್ಲಿ ಎಲ್ಲಿ ಇಲ್ಲ, ನಾವು ಸದಾ ಸಮಸ್ಯೆಯಲ್ಲಿ ಇರ್ತೇವೆ. ಅದು ನಮಗೆ ಧೈರ್ಯ ಬಂತು. ಹಾಗೆ ಈಗ ಕೆಟಿ ಸುವರ್ಣ ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ಎಲ್ಲ ವಿಷಯದಲ್ಲಿ ಧಾರ್ಮಿಕದಲ್ಲಿ ಆಗಲಿ ಎಲ್ಲ ಸಂಘ ಸಂಸ್ಥೆ ಆಗಲಿ ಕೆಟಿ ಸುವರ್ಣ ಅಂತ ಹೇಳಿ ಒಂದು ನಮ್ಮ ಇದರಲ್ಲಿ ಒಂದು ಒಳ್ಳೆ ಬಿಂದುವಾಗಿ ಇದಾಗಿದ್ದಾರೆ. ಅವರು ಒಳ್ಳೆ ಹೆಸರುಂಟು. ಹಾಗೆ ಅದಕ್ಕೆ ಅವರನ್ನು ಸರ್ಕಾರ ಆಯ್ದು ಒಳ್ಳೆ ಹಿಂದುಳಿದ ಸದಸ್ಯರನ್ನು ಮಾಡಿದೆ, ನಮಗೆ ಹೆಮ್ಮೆ.
ಗುರ್ಕಾರ್ಯರು ಒತ್ತು ಗುರ್ಕಾರ್ಯರು ನಾರಾಯಣ PM, ವಿನೋದ್ ಪುತ್ತೂರು, ಪ್ರಧಾನ ಕಾರ್ಯಂತರು CN ಅಪ್ಪಚ್ಚು, ಕೋಶಾಧಿಕಾರಿ ಚಂದ್ರನಾಥ್ ಅತ್ತಾವರ ಇಂಚ ಪದಾಧಿಕಾರಿಗಳು ಇತ್ತಿದ್ದು KT ಸುವರ್ಣರಿಗೂ ತಮ್ಮನದ ಮರ್ಯಾದೆ ಮಲ್ತೆರ. KT ಸುವರ್ಣರು ಪಾತಿರ್ದು ಎನ್ನ ಆತ್ಮೀಯ ಕಮಿಟಿಲೆಡು ಒಂಜಿ ಈ ಅಸೋಸಿಯೇಷನ್ ಆದುಂಡು ತಾನು ಬುಡಂದೆ ಉದ್ಯಮ ವ್ಯವಹಾರ ಇತ್ತಂಡಲ ಪ್ರತಿಯೊಂದು ಕ್ಲಾಸ್ ಸೇವೆ ಸಂದ ಒಂದು ಬೈದೆ ಜನಸೇವೆ ಮಲ್ಪನ ಭಾಗ್ಯನು ರಾಜ್ಯ ಸರ್ಕಾರ ಒದಗಾದನ ನಿಖಲು ಅವಿನ ಗುರ್ತ ಮಲ್ತದು ಮೆಚ್ಚುಗೆ ತೆರಿಪಾದರು ನಿಕ್ಲಿಗೆ ಮಾತ ಸೊಲ್ಮೆ ಸಂದವೇನ್ ಪಂಡಿರ ಬಾರಿ ಪೊರ್ಲೋಡು ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ತಿದ್ದಾರೆ ಯಾರು ನಿಗ್ಲೆ ಮಾತೇ ಇಲ್ಲ ಅಧ್ಯಕ್ಷರೇ ಪದಾಧಿಕಾರಿ ಸದಸ್ಯರಿಗೆ ಸುರುತಾದ ಅಭಿನಂದನೆ ಅಭಿನಂದನೆ ಮಂತೊಂದಲ್ಲೇ ಅಂಚನೆ ದುಂಬುಲ ಈ ರಾಜ್ಯ ಸರ್ಕಾರ ಇನ್ನು ಸಂಸದರನ್ನ ಆ ಒಂಜಿ ನೆಟ್ ಅವರ ಆಶೀರ್ವಾದಗಳು ಯಾನಿ ರಾಜ್ಯ ಸರ್ಕಾರದ ಒಂಜಿ ಆಯೋಗದ ಒಂಜಿ ನಿರ್ದೇಶಕರು ಅಥವಾ ಸದಸ್ಯರು ಅದು ನೇಮಕಾತೆ ಅವು ಎಂಕ್ ಒಂಜಿ ಇನ್ನು ಸೇವೆ ಮಾಡ್ಕೊಂಡ ಮಲ್ಲ ಒಂಜಿ ಆ ಒಂಜಿ ಮೆಂಬರ್ ಒಂಜಿ ಸಾಮಾಜಿಕ ತೆಗೆದ ಜೊತೆ ಕಾರ್ಯಂತರು ಓಂ ಪ್ರಸಾದ್ ಭಾರ್ದಿಲಾ, ತಾಲೂಕು ಪದಾಧಿಕಾರಿಗಳಾದ ದಿನೇಶ್ ಕೆ ಅಂಚನ್, H ನಾಗೇಶ್ ಶೆಟ್ಟಿ, ಅಜಿತ್ ಶೆಟ್ಟಿ, ರಘುರಾಮ್ ಶೆಟ್ಟಿ, ಯು ರಾಜೇಶ್, ಶಶಿಕುಮಾರ್ ಬೈಕಂಪಾಡಿ, ಸುನೀತ್ ಕಿಶನ್, ಜೇಕ್ ಪಿಂಟೋ, ಉದ್ಯಮದ ಹಿರಿಯರಾಯನ ಜೋಸಿ ಡಿಸೂಜಾ, ಯೋಗೀಶ್ ರಾಜಾರಾಮ್, ಲೋಕನಾಥ್ ಶೆಟ್ಟಿ, ಸದಾನಂದ ಶೆಟ್ಟಿ, ಕರುಣಾಕರ ಶೆಟ್ಟಿ, ರಾಧಾಕೃಷ್ಣ ಶೆಟ್ಟಿ, ಸತೀಶ್ ಚಂದ್ರ ಸಾಲಿಯಾನ್, ಶ್ರೀಧರ್ ಶೆಟ್ಟಿ ಪಾಲ್ದೊಂಡಿರ. ಚಂದ್ರನಾಥ್ ಅತ್ತಾವರ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಕುಡ್ಲದ ಉರುವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ದಾನಿಲಿಟ್ಟು RRಪೈ ನೆಂಪುದ 44ನೇ ಕ್ರಿಕೆಟ್ ಪಂತ ನಡಪೆರಿತದ ಆಲೆಕ್ಕುಡು ಐತಾರ ನೆತ್ತರಿದಾನ ಶಿಬಿರ ಗಾಂಧಿನಗರ ಶಾಲೆಡ್ ನಡತಂಡ KMC ಆಸ್ಪತ್ರೆದ ವೈದ್ಯಾಧಿಕಾರಿ ಸನ್ನಿಧಿ ಶಿಬಿರ ಉದೀಪನ ಮಲ್ತೆರ. ಐತಾರ ಕುಡ್ಲ ಗಾಂಧಿನಗರದ ಶಾಲೆಡ್ ನೆತ್ತಿರದಾನ ಶಿಬಿರ ಅಟ್ಟನೆ ಆದಿತ್ತಂಡು ಉರುವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ದ ನಿಲಿಟ್ಟು RRಪೈ ನೆಂಪುದ 44ನೇ ವರ್ಷದ ಕ್ರಿಕೆಟ್ ಪಂತ ನಡಪರ ಇತ್ತದು ಆ ಲೆಕ್ಕೊಡು ಈ ಶಿಬಿರ ಆದಿದಿತ್ತಿರು. KMC ಆಸ್ಪತ್ರೆದ ವೈದ್ಯಕೀಯ ಅಧಿಕಾರಿ ಸನ್ನಿಧಿ ಶಿಬಿರನು ಉದೀಪನ ಮಲ್ತಿರು. ನಂದನ್ ಮಲ್ಯ, ಗಣೇಶ್ ಕುಲಾಲ್, ಸಂಧ್ಯಾ ಎಂ ಆಚಾರ್, ಹಿರಿಯ ಸಮಾಜ ಸೇವಕರು, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಗುರುಕಾರ್ಯರು ಡಾಕ್ಟರ್ BG ಸುವರ್ಣ ಬೆನ್ನೆರಾದಿದ್ದರು. ಇನ್ನು ಈ ರಕ್ತದಾನ ಶಿಬಿರವನ್ನು ಜಾಸ್ತಿ ಮಾಡಿ ದೇಶದ ಜನರಿಗೆ ರಕ್ತ ಕೊಡುವಂಥ ಕಾರ್ಯಕ್ರಮವನ್ನು ಮುಂದುವರಿಯಬೇಕು. ಆದರೆ ನಮ್ಮ UFC 68 ವರ್ಷ ಆಯಿತು ಇದೆ ಈ ಕ್ಲಬ್ಗೆ 68 ವರ್ಷದಲ್ಲಿ ನಾನು ಸಾಧಾರಣ ಅಧ್ಯಕ್ಷ ಗೌರವ ಅಧ್ಯಕ್ಷನಾಗಿ ನಾನು ತುಂಬ ವರ್ಷದಲ್ಲಿದ್ದೆ. ಹಾಗೆ ಕಮಲೇಶ್ ಕುಮಾರ್ ಹಾಗೆ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಈ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಅದರಿಂದ ಅವರು ಇನ್ನು ಮುಂದಕ್ಕೂ ನಮ್ಮ ಮುಂದೆ ನಮಗೆ ಇಂದಿನ ಜನರು ಮಾಡಿದಂಥ ಕಾರ್ಯಕ್ರಮವನ್ನು ಇನ್ನು ಮುಂದಿನ ಪೀಳಿಗೆಗಳು ಅದನ್ನು ಮಾಡ್ಕೊಂಡು ಬರಬೇಕು. ಮಾಡಿ ಇನ್ನು ಈ ರಕ್ತದಾನ ದೇಶಕ್ಕೆ ಕೊಡುವಂಥ ರಕ್ತದಾನ ನಮ್ಮ ಹೇಗೆ ಅದು ಜನರನ್ನು ಉಳಿಸುವಂಥ ಈ ಕ್ರಮವನ್ನು ಯಾರು ನಿಲ್ಲಿಸಬಾರದು. ಉರುವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಗುರುಕಾರ್ಯರು ಕಮಲಾಕ್ಷ ಕುಂದರ್ ಪಾತಿರ್ದು ನಮ್ಮ ಸಂಘದ ಸದಸ್ಯರು ಪ್ರತಿಯೂರಿಲ ನೆತ್ತಿರದಾನ ಶಿಬಿರಡು ಪಾಲ್ದೆತೊಂದರೆ ಸೂಚನೆ ಕೊಡ್ತಾ ಶಿಬಿರಡು 40 ಜನ ಕ್ರಿಕೆಟ್ ಕೂಟದ ಸದಸ್ಯರು ಸಾರ್ವಜನಿಕರು ಪಾಲ್ದೆತೊಂದು ನೆತ್ತಿರು ಕೊಡ್ತಿರು. ಅಕ್ಲೆಗ್ ಎಂಕುಲು ಮೆಚ್ಚುಗೆ ತೆರಿಪಾವಂದು ಪಂಡಿರು. ಉರುವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ 44ನೇ ಕ್ರಿಕೆಟ್ ಪಂದ್ಯಾವಳಿಯ ಪರವಾಗಿ ನಾವು ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಾವು 3 ವರ್ಷದಿಂದ ಕಂಪಲ್ಸರಿಯಾಗಿ 40 ಟೀಮಿನವರು ಒಂದು ಟೀಮಿನವರು ಕನಿಷ್ಠ ಒಂದು 2 ಬಾಟ್ಲಾದರೂ ಇಬ್ಬರಾದರೂ ರಕ್ತದಾನ ಮಾಡಬೇಕಾಗಿ ನಮ್ಮದು ಸಂಸ್ಥೆಯ ಪರವಾಗಿ ನಾವು ಅವರಿಗೆ ತಿಳಿಸಿದ್ದೇವೆ. ಆದ್ದರಿಂದ ಈ ರಕ್ತದಾನ ಶಿಬಿರದಲ್ಲಿ 40 ಕ್ರಿಕೆಟ್ ಟೀಮಿನ ಸದಸ್ಯರು ಹಾಗೂ ಇತರ ಸಾರ್ವಜನಿಕರು ಬಂದು ರಕ್ತದಾನ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಶಿಬಿರಡು 100 ಹೆಚ್ಚು ಜನ ನೆತ್ತಿರದಾನ ಮಲ್ತಿರು. KMCದ ಜತೆ ಸೇರಿಗೆಡು ಶಿಬಿರ ದಿದ್ದಿತ್ತಂಡು ನೆತ್ತಿರದಾನ ಮಲ್ತನಕ್ಲಿಗೆ ಪ್ರಮಾಣ. ಉಡುಪಿ ಜಿಲ್ಲೆ ಕಾಪು ತಾಲೂಕು ಎರ್ಮಾಳದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ವರ್ಷದ ಜಾತ್ರೆ ಐತಾರ ಕೆರಿಯಾಡ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶದ ಗೌಜಿಡಿತದ 22 ಮುಟ್ಟ ಕಾರ್ಯಕ್ರಮಗಳು ಅಟ್ಟಣೆ ಆತಡ.
ತಾಲೂಕುದ ಎರ್ಮಾಳ್ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ವರ್ಷದ ಜಾತ್ರೆ ಐತಾರ ನಡೆತಂಡ. ಮಧ್ಯಾಹ್ನ ದೇವರನ ಬಲಿ ಉಚ್ಚೆಯಾದ ದೇವರು ತೇರಿ ಏರ್ದು ರಾತ್ರಿ ಮಹಾರಥೋತ್ಸವ ನಡೆತಂಡ. ಊರು ಪರ ಊರ್ಲಿನ ಪಾಕಜನ ಭಕ್ತರು ಪಾಲ್ದೆತೊಂಡಿರ. ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶಗೂ ಸಜ್ಜಾತಂಡ. ಡಿಸೆಂಬರ್ 21 ಮುಟ್ಟ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಅಟ್ಟಣೆ ಆತಂಡ. ಸೋಮವಾರ ಉಗ್ರಾಣ ಮುಹೂರ್ತ, ಅಂಗಾರ ಕಾಂಡೆ ಮೃತ್ಯುಂಜಯ ಯಾಗ, 20 ಕಾಂಡೆ ದೇವರಿನ ತತ್ವ ಕಲಶ ಪ್ರತಿಷ್ಠೆ, 28 ಸೋಮವಾರ ಕಾಂಡೆ ಅಷ್ಟಬಂಧ ಬ್ರಹ್ಮಕಲಶ, ಮಧ್ಯಾಹ್ನ ದೇವರು ತೇರಿ ಏರ್ದು ರಾತ್ರಿ ರಥೋತ್ಸವ ನಡಪರೆ ಉಂಡು ದೇವಸ್ಥಾನದ ಆಡಳಿತ ಮಂಡಳಿ ತೆರಿಪಾದನ. ಇತ್ತೆ ಕುಡೋರ ಏನಿತ ಮಲ್ಲ ಸುದ್ದಿರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಷಷ್ಠಿ ಜಾತ್ರೆ, ಚಂಪಾ ಷಷ್ಠಿ, ಬ್ರಹ್ಮತೀರ್ಥ ಮಿನದನ. ಕೊಕ್ಕಡ ಕೌಕ್ರಾಡಿ ಗ್ರಾಮದ ಇಲ್ಲೊಂದೆಡ್ದು ದರೋಡೆ, ಇಲ್ಲಲ್ ದಕ್ಲೆಗೆ ಪೆಟ್ಟು ಪಾಡ್ದು ಬಂಧನುಡು ದೀದು ಪಣೋಪದ್ಯದ ಒಟ್ಟುಗೂ ದರೋಡೆಕಾರರು ಪದ್ರಾಡ್. ನಮ್ಮ ಕುಡ್ಲ ವಾಹಿನಿ ದಾನಿಲೆಟ್ಟು ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಪ್ರಾಯೋಜನೆಡು ಕಾಪಿಕಾಡ್ರೆನ ಬಿತ್ತಲ್ ಕಾಮಿಡಿ ಶೋ ಉದಿಪನ 9 ತಿಂಗಳೊಡ್ದಿಂಚ ಗ್ರಾಣಪತ್ತಿನಂಚ ಆತಿನ ರಂಗಭೂಮಿಗೂ ನನಾಂಡಲ ಎಡ್ಡ್ಯಾವಡು ವಿಜಯಕುಮಾರ್ ಕೊಡಿಯಲ್ ಬೈ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ದಾನಿಲೆಟ್ಟು ಬ್ಯಾರಿ ಗ್ರಂಥ ಬೊಕ್ಕ ಸಾಕ್ಷ್ಯಚಿತ್ರ DVD ಬಿಡುಗಡೆ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಗೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.